ಕಳೆದ 5 ವರ್ಷದಿಂದ ಕಾಗೆಗಳಿಗೆ ಆಹಾರವನ್ನ ನೀಡುತ್ತಾ ಬಂದಿರುವ ಅಪರೂಪದ ದಿನಚರಿಯೊಂದನ್ನು ಮಂಗಳೂರು ಬೊಕ್ಕಪಟ್ಟಣದ ಜಯನಾರಾಯಣ ಪೂಜಾರಿ ಎಂಬುವರು ರೂಢಿ ಮಾಡಿಕೊಂಡು ಬಂದಿದ್ದಾರೆ. ಮಧ್ಯಾಹ್ನದ ವೇಳೆ ಬಾಳೆ ಎಲೆಯಲ್ಲಿ ಊಟ ಹಾಕುವ ಅಭ್ಯಾಸವನ್ನು ಇಟ್ಟುಕೊಂಡಿರುವ ಇವರು ತಟ್ಟೆಯನ್ನು ಬಡಿಯುವ ಮೂಲಕ ಕಾಗೆಗಳನ್ನು ಬರಮಾಡಿಕೊಳ್ಳುತ್ತಾರೆ. ಅದು ತಮಿಳಂಜಿ 5 ವರ್ಷ ಯಾನ ಈಗ ಬಟ್ಟಲು ಕೊಟ್ಟದೆ ಬಟ್ಟಲು ಕೊಟ್ಟಿನ ಯಾಕೆ ಅಭ್ಯಾಸ ಆಯ್ತು ಗೊತ್ತು ಹೋಲಿ ತನಕ ಫಾರ್ವರ್ಡ್ ಕಟ್ತದೆ ಇಂಚ ನೀನೆಲ್ಲ ಅದು ಗೊತ್ತಿಲ್ಲ ಬರ್ಬಿಲ್ಲ ಬೊಟ್ಟು ಯಾಕೆ ಅಭ್ಯಾಸ ಆಗ್ತದೆ.